ಚಿತ್ರಕಲೆ ಒಂದು ರೀತಿಯ ಸಾಗರ. ಎಲ್ಲರಿಗೂ ಅದು ಒಲಿಯೋದಿಲ್ಲ. ಅದರ ವಿಸ್ತಾರ ಹಾಗೂ ಊಹೆಗೂ ನಿಲುಕದ್ದು. ಎಲ್ಲರೂ ಬಾಲ್ಯದಲ್ಲೇ ಚಿತ್ರಕಲೆಯನ್ನ ಮೈಗೂಡಿಸಿ ಅದರಿಂದ ಅದೆಷ್ಟೋ ಅನಾಥ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಬಣ್ಣದ ಚಿತ್ತಾರವನ್ನ ಮೂಡಿಸಿದ್ದಾರೆ. ತಮ್ಮಲ್ಲಿರುವ ಕಲೆಯನ್ನ ವ್ಯಾವಹಾರಿಕವಾಗಿ ಬಳಸದೆ ಸಾಮಾಜಿಕ ಏಳಿಗೆಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದಾರೆ. ಕಣ್ಣುಗಳಲ್ಲಿ ಏನಾದ್ರೂ ಸಾಧಿಸುವ ಛಲ, ಮುಖದಲ್ಲಿ ಸಾಗರದಷ್ಟು ಸಹನೆ. ಇವರ ಅಂದ ಚಂದ ಬುದ್ಧಿವಂತಿಕೆಗೆ ಒಂದು ಸಲಾಂ ಹೇಳಲೇಬೇಕು. ವಯಸ್ಸು 30 ದಾಟಿ ಗೃಹಿಣಿ ಎಂಬ ಹಣೆಪಟ್ಟಿ ಪಡೆದ ಕೂಡಲೇ ಅದೆಷ್ಟೋ ಹೆಂಗಳಿಯರು ಜೀವನ ಇಷ್ಟೇ ಎಂಬ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಆದ್ರೆ ಬದುಕಿನ ನಿಜವಾದ ಸತ್ಯ ಅದಲ್ಲ. ಬದುಕು ಅಂದ್ರೆ ಈ ಭೂಮಿಗೆ ನಮ್ಮ ಅಸ್ತಿತ್ವದಿಂದ ಏನಾದ್ರೂ ಕೊಡುಗೆ ನೀಡಬೇಕು ಅನ್ನುವಂತಹ ಸಾರವನ್ನ ತನ್ನ ಜೀವನದಲ್ಲಿ ಅಳವಡಿಸಿ ಗೆದ್ದು ತೋರಿಸಿಕೊಟ್ಟವರು ಇವರು. ಇವರೇ ಜೇನ್ ನೊರೋನಾ. ಇವರು ಚಿತ್ರಕಲಾಕಾರ್ತಿ. ಬಣ್ಣಗಳಂದ್ರೆ ಇವರಿಗೆ ಪಂಚಪ್ರಾಣ. ಬಾಲ್ಯದಲ್ಲೇ ಚಿತ್ರಕಲೆಯಲ್ಲಿ ಎಲ್ಲಿಲ್ಲದ ಆಸಕ್ತಿ. ಕಳೆದ 3-4 ವರ್ಷಗಳಿಂದ ಇದೇ ಕ್ಷೇತ್ರದಲ್ಲಿನ ಇವರ ಬೆಳವಣಿಗೆ ನಿಜಕ್ಕೂ ಮೆಚ್ಚುವಂಥದ್ದು. ಜೇನ್ ನೊರೋನಾ ಅವರ ಚಿತ್ರಕಲೆಯ ಆಸಕ್ತಿಗೆ ಇವರ ತಂದೆಯೇ ಸ್ಫೂರ್ತಿ. ಇವರು ಆಯಿಲ್, ಅಕ್ರಿಲಿಕ್, ಚಾರ್ಕೋಲ್, ಪೆನ್ಸಿಲ್ ಎಲ್ಲ ಶೈಲಿಯ ಚಿತ್ರಕಲೆಯಲ್ಲೂ ನಿಸ್ಸೀಮರು. ಒಮ್ಮೆ ಈ ಸುಂದರವಾದ ಕಂದಮ್ಮನ ಚಿತ್ರವನ್ನ ನೋಡಿ. ಹೆತ್ತವರ ಅಂಗೈಯಲ್ಲಿ ಬೆಚ್ಚನೆ ಮಲಗಿರುವ ಈ ಕಂದನ ಆರ್ಟ್ ನಿಜಕ್ಕೂ ಸಿಂಪ್ಲಿ ಸೂಪರ್. ಇಂತಹ 100 ಚಿತ್ರಗಳು ಜೇನ್ ನೊರೋನಾ ಅವರ ಕೈಯಲ್ಲಿ ಬಣ್ಣಗಳ ರೂಪವನ್ನ ಪಡೆದಿದೆ. ಇದರಿಂದ ಬಂದಂತ ಹಣವನ್ನ ತನ್ನ ಸ್ವಂತ ಬಳಕೆಗೆ ಬಳಸದೆ ಮಂಗಳೂರಿನಲ್ಲಿರೋ ಅನಾಥ, ಅಶಕ್ತ, ನೊಂದ ಹೆಣ್ಣು ಮಕ್ಕಳ ಪಾಲಿಗೆ ಆಸರೆಯಾದ ಪ್ರಜ್ಞಾ ಸಲಹಾ ಕೇಂದ್ರಕ್ಕೆ ಕೊಡುಗೆ ರೂಪದಲ್ಲಿ ನೀಡುತ್ತಿದ್ದಾರೆ. ಇಂತಹ ಪುಣ್ಯದ ಕೆಲಸದಲ್ಲಿ ಪಾಲು ಪಡೆದ ಜೇನ್ ನೊರೋನಾ ಅವರನ್ನ ಪ್ರಜ್ಞಾ ಸಲಹಾ ಕೇಂದ್ರದ ನಿರ್ದೇಶಕಿ ಪ್ರೊಫೆಸರ್ ಹಿಲ್ಡಾ ರಾಯಪ್ಪನ್ ಹೇಳೋದು ಹೀಗೆ. ಅವ್ರು ಚಿಕ್ಕದ್ರಿಂದಲೂ ಭಾಳ ಆರ್ಟಿಸ್ಟಿಕ್ ಅಟ್ರಿಬ್ಯೂಟ್ ಇದ್ದವರು. ಅದ್ರ ಬಗ್ಗೆ ಅವರಿಗೆ ಭಾಳ ಗಮನ ಚಿಕ್ಕದ್ರಿಂದಲೂ. ಅವರ ಪತಿ ಮಿಸ್ ನೊರೋನಾ ಅವರು ಭಾಳ ಸಪೋರ್ಟ್ ಮಾಡ್ತಾರೆ. ಮಕ್ಕಳು ಅಷ್ಟೇ, ಅವರು ಕೂಡ ಇವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಫ್ಯಾಮಿಲಿಯಲ್ಲಿ ಆರ್ಟಿಸ್ಟಿಕ್ ಟೆಂಡೆನ್ಸಿ ಇದ್ದವರು ಅವರೆಲ್ಲರೂ ಭಾಳ ಒಳ್ಳೆಯ ಒಂದು ರೀತಿಯಲ್ಲಿ ಅವರ ಕುಟುಂಬ ನಡೆದುಕೊಂಡು ಬಂದಿದೆ ಇಷ್ಟು ವರ್ಷ. ಅವರಿಗೊಂದು ಆಸೆ ಇದೆ ಏನಂದರೆ, ಮಂಗಳೂರಲ್ಲಿ ಅವರು ಆಸೆ ಮಾತ್ರ ಅಲ್ಲ, ಅದನ್ನು ಖಂಡಿತ ಅವ್ರು ನೆರವೇರಿಸ್ತಾರೆ. ಒನ್ ಆಫ್ ದೀಸ್ ಡೇಸ್ ಅದು ಎಲ್ಲಿಯಾದರೂ ಆರ್ಟ್ ಗ್ಯಾಲರಿಯಲ್ಲ ಅಥವಾ ಯಾವುದಾದ್ರೂ ಹಾಲಲ್ಲಿ ಅವರು ಈ ಎಕ್ಸಿಬಿಷನನ್ನು ಮಾಡುವವರಿದ್ದಾರೆ. ಆಗ ಅವರೆಲ್ಲ ಪಿಕ್ಚರ್ಸ್ಗಳನ್ನು ಅವರು ಎಕ್ಸಿಬಿಟ್ ಮಾಡ್ತಾರೆ ಅವರು. ಆ ಸಂದರ್ಭದಲ್ಲಿ ನೀವು ಆರ್ಟಲ್ಲೆಲ್ಲ ಇಂಟ್ರೆಸ್ಟ್ ಇದ್ದವರು ಮಂಗಳೂರಲ್ಲಿ ಸುತ್ತಮುತ್ತಲಿನವರು ತುಂಬ ಆರ್ಟಿಸ್ಟ್ ನೀವು ಎಷ್ಟು ಮಂದಿ ಇದ್ದೀರಿ ನೋಡಿ. ಹಾಗೆ ನೀವೆಲ್ಲರೂ ಬಂದು ಅದನ್ನು ವೀಕ್ಷಿಸಿ ಅದನ್ನು ಎಪ್ರಿಷಿಯೇಟ್ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಾವೆಲ್ಲ ಮನೆಯಲ್ಲಿ ವೇಸ್ಟ್ ಬಾಟಲ್ಗಳನ್ನ ಯಾವುದಕ್ಕೂ ಯೂಸ್ ಇಲ್ಲ ಅಂದ್ಕೊಂಡು ಬಿಸಾಡ್ತೀವಿ. ಆದ್ರೆ ಜೇನ್ ನೊರೋನಾ ಮನೆಯ ಸೌಂದರ್ಯ ದುಪ್ಪಟ್ಟಾಗಿದ್ದೇ ಇಂತಹ ವೇಸ್ಟ್ ಬಾಟಲ್ಗಳಿಂದ. ಬೇಡ ಅಂತ ಬಿಟ್ಟಿರುವ ಅದೆಷ್ಟೋ ಬಾಟಲಿಗಳಲ್ಲಿ ಕಣ್ಣು ಕುಕ್ಕೋ ರೀತಿಯ ವಿನ್ಯಾಸಗಳನ್ನ ಮಾಡಿ ಇದೆಲ್ಲ ಎಲ್ಲಿಂದಾನೋ ವಿದೇಶಗಳಿಂದ ತಂದಿರಬೇಕು ಅನ್ನುವಂತೆ ಮಾಡಿದ್ದಂತೂ ಸುಳ್ಳಲ್ಲ. ಇದೆಲ್ಲವೂ ನನ್ನ ಪ್ಯಾಷನ್ ಜೊತೆಗೆ ಫ್ಯಾಷನ್. ಪ್ರತಿಯೊಬ್ಬರಿಗೂ ಹುಟ್ಟಿನಿಂದಲೇ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಅಂತಹ ಪ್ರತಿಭೆ ಬಗ್ಗೆ ತಿಳಿದಾಗ ಓದಿನ ಜೊತೆಗೆ ಪೋಷಕರು ಬೆಂಬಲ ಕೊಡಬೇಕು. ಹಾಗಿದ್ದಾಗ ಮಕ್ಕಳ ಭವಿಷ್ಯ ಉತ್ತಮವಾಗಿ ರೂಪುಗೊಳ್ಳುತ್ತೆ ಅಂತಾರೆ ಜೇನ್ ನೊರೋನಾ. ಪ್ರತಿಯೊಬ್ಬರಿಗೂ ಹುಟ್ಟಿನಿಂದ ಏನಾದರೂ ಒಂದು ಪ್ರತಿಭೆ ಇರುತ್ತದೆ. ಅದು ಹೆತ್ತವರು ವಿದ್ಯಾಭ್ಯಾಸದ ಅವರ ಸ್ಟಡೀಸ್ ಜೊತೆಗೆ ಅದನ್ನು ಗುರುತಿಸಿ ಅದನ್ನು ಪ್ರೋತ್ಸಾಹಿಸಬೇಕು. ಸ್ಟಡೀಸ್ ಜೊತೆಗೆ ಹವ್ಯಾಸವನ್ನು ಇಟ್ಕೊಳ್ಳುವುದರಿಂದ ಅವರ ಮುಂದಿನ ಜೀವನದಲ್ಲಿ ತುಂಬ ಅವರಿಗೆ ಒಳ್ಳೆಯದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಒಟ್ನಲ್ಲಿ ಒಂದು ಚಿತ್ರಕ್ಕೆ ದಿನದ 24 ಗಂಟೆಗೂ ಮೀರಿ ಹೆಚ್ಚಿನ ಸಮಯ ಬಳಸಿ ತಾಳ್ಮೆಯಿಂದ ಎಲ್ಲರನ್ನೂ ಬೆಕ್ಕಸ ಬೆರಗಾಗುವಂತೆ ಮಾಡುವ ರೂಪದ ಜೊತೆಗೆ ಆ ಕಲೆಗೆ ಜೀವ ಕೊಡೋದು ಸುಮ್ಮನೆ ಮಾತಲ್ಲ. ಅದರಲ್ಲಿ ಜೇನ್ ನೊರೋನಾ ಗೆದ್ದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತಮ್ಮ ಬಣ್ಣದ ಬದುಕಲ್ಲಿ 100 ಅನಾಥರಿಗೆ ಹೊಸ ನವೋಲ್ಲಾಸವನ್ನ ತುಂಬಿದ ದೇವತೆ ಎನಿಸಿಕೊಂಡಿದ್ದಾರೆ.
ಗಣೇಶ್ ಪೂಜಾರಿ, ನಮಕುಡ್ಲ ನ್ಯೂಸ್, ಮಂಗಳೂರು.